ಕನ್ನಡ ಬೊಕ್ಕ ಹಿಂದಿ ಭಾಷೆಡು ತಯಾರಾಯರ ಉಪ್ಪುನ ವೈಲ್ಡ್ ಟೈಗರ್ ಸಫಾರಿ ಚಿತ್ರದ ಮುಹೂರ್ತ ಕಾರ್ಯಕ್ರಮ ಶುಕ್ರವಾರ ಕಾಂಡೆ ಕದ್ರಿ ದೇವಸ್ಥಾನದ ನಡೆತಂಡು. ಓಂ ಹರ ಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಮೃತ್ಯುಂಜಯ ರುದ್ರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಕುಮಾರಣ್ಣ ಏನಂಜಿ ಒಳ್ಳೆ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಸತ್ಯಗುರೋಚರಿತಾಯ ಮಂಗಳಗಣಪತಿವಿಟ್ಟಾಯಂ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಂ ಹಸ್ತಮಲಾಮತ್ ಶ್ರೀನಿವಾಸಿ ವಾಸುದೇವ ಸಂಚಕ್ರವರ್ತಿರ್ನ ಅನಿರುತ್ತಮಾಂಗಲ್ಯಮೂರ್ತಿ ಶ್ರೀ ಪರಿವಾರ ಸಹಿತ ಮಂಜುನಾಥೇಶ್ವರ ಪ್ರೇರಣ ಮಂಜುನಾಥೇಶ್ವರ ಪ್ರೀತ್ಯರ್ಥೆ ಪ್ರೊಡ್ಯೂಸರ್ ನಕ್ಷತ್ರ ಮಗಃ ನಕ್ಷತ್ರೇ ಸಿಂಹರಾಶಿವಜಾತಸ್ಯ ಯಜಮಾನಸ್ಯ ಚಲನಚಿತ್ರಸ್ಯ ಮುಹೂರ್ತ ಸುಮುಹೂರ್ತ ಪ್ರಾಪ್ತ್ಯರ್ಥೆ उत्तरोत्तर श्रेयोभिवृद्ध्यर्थे यजमानस्य श्रेष्ठकाम्यार्थ सिद्ध्यर्थे ಮಂಜುನಾಥೇಶ್ವರ ಪ್ರೀತ್ಯರ್ಥೆ ಮುಹೂರ್ತ ಉದಯಾಖ್ಯಂ ಕರ್ಮಕರಿಗೆ ವಿಶೇಷವಾಗಿ ಮಾತುಗಳ ಮಂಜುನಾಥ ಅನ್ನುವಂತಹ ಒಂದು ಕೀರ್ತಿ ಮಣ್ಣಿಗಿದೆ. ಆದ್ದರಿಂದ ವಿಶೇಷವಾಗಿ ಆ ಎಲ್ಲ ರೀತಿಯಾದಂತಹ ಸೌಭಾಗ್ಯವನ್ನು ಕೊಡಬೇಕು. ವೈಲ್ಡ್ ಟೈಗರ್ ಸಫಾರಿ ಅನ್ನುವಂತಹ ಈ ಚಲನಚಿತ್ರಕ್ಕೆ ಬರುವಂಥ ಎಲ್ಲ ವಿಘ್ನ ವಿರೋಧಗಳನ್ನೆಲ್ಲ ಪರಿಹಾರ ಮಾಡಬೇಕು. ಮಾತುಬಿಡ ಮಂಜುನಾಥ ಅನ್ನುವಂತಹ ಕೀರ್ತಿ ಈ ಜಾಗಕ್ಕೆ ಉಂಟು. ಆದ್ದರಿಂದ ವಿಶೇಷವಾಗಿ ಈ ಮಣ್ಣಿನಲ್ಲಿ ಯಾರೇ ಬಂದು ಏನೇ ಮುಹೂರ್ತ ಮಾಡಿದರೂ ಕೂಡ ಅದು ಜಯ ನಿಶ್ಚಿತ ಅನ್ನುವಂಥದ್ದು ಅನೇಕ ಉದಾಹರಣೆಗಳಿವೆ, ಅನೇಕ ಎಕ್ಸಾಂಪಲ್ಗಳಿವೆ. ಅದರಲ್ಲಿ ವಿಶೇಷವಾಗಿ ಕಾಂತಾರ ಟೀಮ್, ಚಾರ್ಲಿ ಟೀಮ್ ಎಲ್ಲ ಇಲ್ಲಿ ಬಂದು ಮುಹೂರ್ತ ಮಾಡಿದ್ದೆ. ಆದ್ದರಿಂದ ಇಂಗ್ಲೀಷ ಸರ್ ಬಂದಿದ್ದರು. ಆದ್ದರಿಂದ ಎಲ್ಲ ರೀತಿಯಾದಂತಹ ನಿಮಗೂ ಕೂಡ ಅಂಥದ್ದೇ ಫಲ ಕೊಡಬೇಕು ಅನ್ನುವಂತಹ ನಿರೀಕ್ಷೆಯಿಂದ ಪರಮಾತ್ಮನ ಸನ್ನಿಧಾನದಲ್ಲಿ ಆ ಚಿತ್ರೋದ್ಯಮದ ಎಲ್ಲ ಗಣ್ಯರು ಇಲ್ಲಿ ಆಗಮಿಸಿದ್ದೀರಿ. ನಿಮಗೆಲ್ಲ ಕ್ಷೇತ್ರದ ವತಿಯಿಂದ ನಮ್ಮ ಮ್ಯಾನೇಜರ್ ಎಲ್ಲ ಇದ್ದಾರೆ, ಅವರ ವತಿಯಿಂದ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ, ಸ್ವಾಗತ ಮಾಡ್ತಾ ಇದ್ದೀವಿ. ನಿಮ್ಮ ಆ ಕಾರ್ಯಕ್ರಮದಲ್ಲಿ ಪರಮಾತ್ಮ ಯಶಸ್ಸು ಕೊಡಲಿ. ಎಲ್ಲ ರೀತಿಯಾದಂತಹ ಬರುವಂತಹ ದೋಷಗಳನ್ನು ಪರಿಹರಿಸಿ ಯಾರೆಲ್ಲ ಇದರಲ್ಲಿ ದುಡಿಮೆ ಮಾಡ್ತಾರೋ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೋ ಆ ಇನ್ವೆಸ್ಟ್ಗಿಂತ 100 ಪಟ್ಟಿನ ಲಾಭಾಂಶ ನಿಮಗೆ ಒದಗಿ ಬರಬೇಕು. ಎಲ್ಲರೂ ಕೂಡ ಮುಖ್ಯವೇ, ಕೆಮರಾ ಕೂಡ ಮುಖ್ಯ, ಫೈಟ್ ಮಾಸ್ಟರ್ ಕೂಡ ಮುಖ್ಯ, ಎಲ್ಲಕ್ಕಿಂತ ಮುಖ್ಯ ಹಣ ಸುರಿಯುವವರು ಪ್ರೊಡ್ಯೂಸರ್. ಆದ್ದರಿಂದ ಆ ಎಲ್ಲ ರೀತಿಯಾದಂಥ ಅವರಿಗೆ ನಷ್ಟ ಆಗದೆ ಮಂಜುನಾಥನ ಸನ್ನಿಧಾನದಲ್ಲಿ ನಾನು ಬಂಡವಾಳ ಹಾಕಿದ್ರಿಂದ ಪರಮಾತ್ಮ ನಮ್ಮ ಕೈ ಬಿಡಲಿಲ್ಲ ಅನ್ನುವಂತಹ ಒಳ್ಳೆ ರೀತಿಯಾದಂತಹ ಸತ್ಕೀರ್ತಿಯ ಮಾತನ್ನು ದೇವರು ಒದಗಿಸಿಕೊಡಬೇಕು. ಒಳ್ಳೆ ಟೀಮ್ ಉಂಟು, ಇವರನ್ನೆಲ್ಲ ನಾವು ಟಿ ವಿಯಲ್ಲೆಲ್ಲ ನೋಡಿದ್ದವರೇ. ಆದ್ದರಿಂದ ಧರ್ಮೇಶ್ ಭಾಯ್, भोलेनाथ ने आप दोनों को बहुत अच्छा टैलेंट दिया है, सुशांत जी और धर्मेश जी। मेरी सोच से आपका शरीर में भगवान ने एक्स्ट्रा स्प्रिंग रखा, क्योंकि बिना स्प्रिंग के आपका शरीर ऐसा उछल नहीं सकता. तो गॉड गिफ्ट है आपको. वो उसको श्रीगंध, उसको भी उसका स्मेल मालूम नहीं है. वो स्टोन में अगर उसको घिसले तो उसके परिमल आता है. तो भगवान ने आप मया देवास्तापितन्ते जनार्दन तेन मे सफला प्राप्तिर्भवेत् जन्मनि जन्मनि उत्तरोत्तर श्रेयोभिवृद्धिरस्तु मनस्सङ्कल्प सिद्धिरस्तु. इसका मतलब ये नहीं है कि हम फिल्म नहीं देखते, हम भी आपका फैन हैं. तो आपका ABCD का एक डायलॉग हमारे बच्चे तो आप आँखों को पट्टी बांध के एक वो सब एक दृश्य भी हम आप
आपको देखने को हमारे ಮಾಡಿದ್ದೀವಿ ಎಲ್ಲ ಫಿಸಿಕ್ ಎಲ್ಲ ಭಾರಿ ಒಳ್ಳೆಯದು. ಇಲ್ಲಿ ನೋಡುವಾಗಲೇ ನಿಮ್ಮ ಫಿಸಿಕ್ ಗೊತ್ತಾಗ್ತದೆ. ಒಂದು ಹೀರೋಗಿರುವಂಥ ಎಲ್ಲ ಕ್ವಾಲಿಟಿ ನಿಮ್ಮಲ್ಲಿ ಇದೆ, ಹೀರೋಯಿನ್ ಇರುವಂಥ ಎಲ್ಲ ಕ್ವಾಲಿಟಿ ನಿಮಗೆ. ಅದರಿಂದ ಅಂದ ಒಳ್ಳೆ ರೀತಿಯ ನಿರ್ದೇಶಕರು ಎಲ್ಲ ರೀತಿಯ ನಮ್ಮೆಲ್ಲರ ನಿರ್ದೇಶಕ ಅವ. ಆದ್ದರಿಂದ ನಿರ್ದೇಶಕನನ್ನು ಭಗವಂತನಿಗೆ ಹೋಲಿಸ್ತಾರೆ. ಎಲ್ಲಿ ಎಷ್ಟು ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಹೇಳಿ ಅವನಿಗೆ ಗೊತ್ತು. ದೊರೆ ಭಗವಾನ್ ನಮಗೆ ಹೇಳ್ತಾರೆ, ದೊರೆ ಭಗವಾನ್ ಕನ್ನಡ ನಿಜವಾದ ಈ ಚಿತ್ರ ಸಂಪೂರ್ಣವಾದಂಥ ಯಶಸ್ಸು ಕಾರಣ ಆತ್ಮ ಜಯವನ್ನು ತೋರಿಸಿಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಕೊಡುವಂತಹ ಮಹಾಪ್ರಸಾದ. ಮಂಗಲಂ ಭಗವಾನ್ ವಿಷ್ಣುರ್ಮಂದೇವರು ಮಾತು ಬಿಡ ಮಂಜುನಾಥ ಅನ್ನುವಂಥ ಮೆರೆಸಿದ್ದು ಹೌದು ಅನ್ನುವಂಥ ಸಕೀರ್ತಿಯ ಮಾತನ್ನು ದೇವರು ಖಂಡಿತ ಹರಿಸಿ ಮೆರೆಸಿ ನಡೆಸ್ತಾರೆ. ಈ ಹೊರತು ಪಾತ್ರನ ಚಿತ್ರದ ನಿರ್ದೇಶಕರು ಚಂದ್ರಮೌಳಿ ಕ್ಷಣ ಕ್ಷಣಗಳ ಕುತೂಹಲ ಮೂಡಾವನ ಕಥಾ ಹಂದರನ್ನು ಈ ಚಿತ್ರ ಪಡೆದಿದ್ದದು. ಚಿತ್ರದ ಮುಹೂರ್ತ ಕಾರ್ಯಕ್ರಮ ಇನಿ നടത്തുന്നത്. ಕುಡ್ಲಮೂಲದ ಕತೆಟ್ ಪಿಲಿವೇಷಗ್ ಪ್ರಾಧಾನ್ಯತೆ ಒಪ್ಪೆರ ಉಂಡು. ದುಂಬಗ್ ಚಿತ್ರದ ಚಿತ್ರೀಕರಣ ಶುರುವಾಯಿರಿತ್ತದು. ಬೇಗುಡೆ ಚಿತ್ರಮಂದಿರಡು ಮೂರ್ದು ಬರೆಯರು ಉಂಡು ಪಂಡ ತೆರಿಪಾಯಿರು. ನಾವು ಈಗ ನಮ್ಮ ಸಿನಿಮಾ ವೈಲ್ಡ್ ಟೈಗರ್ ಸಫಾರಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದರ ಮುಹೂರ್ತ ಇವತ್ತು ಕದ್ರಿ ಟೆಂಪಲಲ್ಲಿ ಮಾಡಿದ್ದೀವಿ. ಸೊ ನಮ್ಮದು ಆಲ್ಮೋಸ್ಟ್ ಎಲ್ಲ ಮಂಗಳೂರು ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ನಾವು ಸಿನಿಮಾ ಮಂಗಳೂರಲ್ಲಿ ಶೂಟ್ ಮಾಡ್ತಾಯಿದ್ದೀವಿ. ನಮ್ಮ ಸಿನಿಮಾದಲ್ಲಿ ನಾನು ನಿರ್ದೇಶನ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಪ್ರೊಡ್ಯೂಸರ್ ವಿನೋದ್ ಕುಮಾರ್ ಅಂತ VK ಫಿಲಮ್ಸ್, ನಮ್ಮ ನಾಯಕ ನಟರು ಶಿಥಿಲ್ ಪೂಜಾರಿ ಅಂತ. ಇದರಲ್ಲಿ ತುಂಬ ದೊಡ್ಡ ಸ್ಟಾರ್ ಕಾಸ್ಟೇ ಇದೆ. ಶಿಥಿಲ್ ಅವ್ರ ಜೊತೆಗೆ ಬಾಲಿವುಡ್ಡಲ್ಲಿ ಹಿಂದಿಯಲ್ಲಿ ತುಂಬ ಖ್ಯಾತರಾಗಿರುವಂಥ ಡ್ಯಾನ್ಸರ್ಸ್ ಧರ್ಮೇಶ್ ಅವರು ಆ್ಯಂಡ್ ಸುಶಾಂತ್ ಪೂಜಾರಿ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅಚ್ಯುತ್ ಸರ್ ಇದ್ದಾರೆ, ನಮ್ಮ ಕನ್ನಡದಿಂದ ಯಶ್ ಶೆಟ್ಟಿ ಅವರಿದ್ದಾರೆ. ತುಂಬ ಸ್ಟಾರ್ ಕಾಸ್ಟ್ ಇದೆ. ಇದ್ರ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. AJ ಶೆಟ್ಟಿ ಅವರು ಒಂದು ಕಬ್ಜಾ ಮತ್ತು ಬಗೀರ ಮಾಡಿದಂಥ ಒಂದು ಸಿನಿಮಾಟೋಗ್ರಫರು, ಮತ್ತು ನಮ್ಮ ಆರ್ಟ್ ಡೈರೆಕ್ಟರು ಶಿವು ಸರ್ ಇದ್ದಾರೆ. KGF UI ವಿಕ್ರಾಂತ್ ರೋಣ ಮಾಡಿದಂಥ ಶಿವು ಸರ್ ಇದ್ದಾರೆ. ನಮ್ಮ ಸಿನಿಮಾಗೆ ಅವರೇ ಆರ್ಟ್ ಡೈರೆಕ್ಟ್ರು. ಸೊ ಒಂದೊಳ್ಳೆ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಹೊರಟಿದ್ದೀವಿ. ತುಂಬ ಜೆನ್ಯೂನ್ ಆಗಿ ಇಡೀ ತಂಡ ತುಂಬ ಪ್ಯಾಷನೇಟಾಗಿ ರೆಡಿಯಾಗಿದ್ದೀವಿ. ಫಸ್ಟ್ ಸ್ಕೆಡ್ಯೂಲ್ ಇಲ್ಲೇ ಮಂಗಳೂರಲ್ಲೇ ಮಾಡ್ತಾಯಿದ್ದೀವಿ. ಇದು ಮಂಗಳೂರು ಬೇಸ್ಡ್ ಕತೆ ಆಗಿರೋದ್ರಿಂದ ಈ ಹುಲಿ ವೇಷನ ನಾವು ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಇದೇ ಮಂಗಳೂರಲ್ಲಿ ಶೂಟ್ ಪ್ರಾರಂಭ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಆಲ್ಮೋಸ್ಟ್ ಒಂದು 20 to 25 ಡೇಸ್ ಶೆಡ್ಯೂಲ್ ಮುಗಿಸ್ಕೊಂಡು ಬೆಂಗಳೂರಲ್ಲೂ ಶೂಟ್ ಮಾಡ್ತಾಯಿದ್ದೀವಿ. ತುಂಬ ಸೆಟ್ಸು ಮಾಡ್ತಾಯಿದ್ದೀವಿ. ಸೊ ಸೆಟ್ಟು ಬೆಂಗಳೂರಲ್ಲೂ ಮಾಡ್ತಿದ್ದೀವಿ ಮತ್ತು ಮಂಗಳೂರಲ್ಲೂ ಮಾಡ್ತಿದ್ದೀವಿ. ಮತ್ತು ಇದ್ರ ಜೊತೆಗೆ ನಮಗೊಂದು ಮ್ಯೂಸಿಕ್ ಡೈರೆಕ್ಟ್ರು ಪ್ರಿಯಾಮಲಿ ಅಂತ, ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ನಮ್ಮ ಸಿನಿಮಾ ಮುಖಾಂತರ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ನಾಯಕ ನಟೆ ಶಿಥಿಲ್ ಕುಮಾರ್ ಪಾತ್ರರೊಂದು ಚಿತ್ರಗ ಬೋರ್ಡಾದ ದಿಂಜ ತಯಾರಿನ್ ಮಾಡ್ತದೆ. ಲವ್ ಆಕ್ಷನ್ ಸಿನಿಮಾ ಇಂದಾದಿದ್ದು ವೀಕ್ಷಕರಿಗೆ ಮನೋರಂಜನೆಗೆ ಬೋರ್ಡಾಯಿನ ಮಾತೆಲ್ಲ ಪಡೆತಂಡು ಕಥೆಕೆಂದು ಥ್ರಿಲ್ ಆತ ಪಂಡ ತೆರಿಪಾಯರು. ಟೈಗರ್ ಸಫಾರಿ ನಾನು ಚಂದ್ರಮೌಳಿ ಸರ್ ಮೇ ಬಿ 2 year ಬ್ಯಾಕ್ ಆ್ಯಕ್ಚುಲಿ ನನ್ನ ಎರಡನೇ ಸಿನಿಮಾ. ಫಸ್ಟ್ ಮೂವಿ ಬಂದುಬಿಟ್ಟು ಕರಾವಳಿ, ಮೈ ಸೇಮ್ ಪ್ರೊಡ್ಯೂಸರ್ ವಿನೋದ್ ಕುಮಾರ್. ಸೊ ಈ ಮೂವಿಯಲ್ಲಿ ಹೀರೋ ಆಗಿ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನಾನು ಸರ್ ಮಾತಾಡಬೇಕಾದ ಒಂದು ಈವೆಂಟಲ್ಲಿ ಜೊತೆಗೆ ಸೇರಿ ಒಂದು ಮೂವಿ ಮಾಡೋಣ ಅಂದಾಗ ಸರ್ ಅದನ್ನು ಓಕೆ ಮಾಡೋಣ ಶಿಥಿಲ್ ಅವರೇ ಅಂತ ಹೇಳಿ ಇಮಿಡಿಯೇಟ್ಲಿ 3 to 4 months ಅಲ್ಲ ಸರ್. ಸೊ ಒಂದು ಲೈನ್ ಇಟ್ಕೊಂಡು ಬಂದರು. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಕಿಶೋರ್ ಭಾಯ್. ಆ್ಯಂಡ್ ಅವರು ಆ್ಯಕ್ಚುಲಿ ಸಡನ್ ನನ್ನ ಮತ್ತು ಚಂದ್ರಮೌಳಿ ಸರ್ನ ಮೀಟ್ ಮಾಡಿಸಿದ್ದು. ಆ್ಯಂಡ್ ಕತೆ ಡೆವಲಪ್ ಆಗ್ತಾ ಇದ್ದಾಗೆ ಇಟ್ಸ್ ಒಂದು ಒಳ್ಳೆ ಏನು ಹೇಳ್ತಾರೆ, ನಾವು ನೋಡಿದ್ದೇವೆ ಇಲ್ಲ ಅಂತ ಇಲ್ಲ, ಗ್ಯಾಂಗ್ಸ್ಟರ್ಸ್ ಮೂವಿ ನೋಡಿದ್ದೇವೆ, ಲವ್ ಸ್ಟೋರಿ ಮೂವೀಸ್ ನೋಡಿದ್ದೇವೆ, ಆ್ಯಂಡ್ ಕಂಟೆಂಟ್ ಎಲ್ಲ ನೋಡಿದ್ದೇವೆ. ಬಟ್ ಈ ಸ್ಕ್ರಿಪ್ಟಲ್ಲಿ ವೆರಿ ಏನೆಲ್ಲ ನಾವು ಸ್ಕ್ರಿಪ್ಟ್ ಚೂಸ್ ಮಾಡಿದ್ರು ಅಷ್ಟು ಇನ್ನೂ ಬೆಳೆದಿಲ್ಲ. ಆ್ಯಂಡ್ ಆದರೂ ಬಟ್ ನನಗೆ ವೆರಿ ಸೆಕೆಂಡ್ ಮೂವಿ ಆ್ಯಂಡ್ ಫಸ್ಟ್ ಆ್ಯಸ್ ಎ ಹೀರೋ ಆಗಿ ಮಾಡ್ತಿರುವಾಗ ಇಂಥ ಸ್ಕ್ರಿಪ್ಟ್ ಸಿಗೋದು ತುಂಬ ರೇರ್. ಯಾವ ಹೀರೋಗಳಿಗೂ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ನಾನು ತುಂಬ ಬ್ಲೆಸ್ಡ್. ನಮ್ಮ ಊರದ ದೈವದೇವರೇ ಫಸ್ಟ್ ಸೋಲ್ ಮೇಲ್ಸ್ ಅನ್ನೋನು. ಆ್ಯಂಡ್ ಬಟ್
ಆ ಒಂದು ಏನು ಹೇಳ್ತಾರೆ ಪಿಲಿ ವೇಷ ಅಫ್ಕೋರ್ಸ್ ನಾವೆಲ್ಲ ಹುಲಿ ಕುಣಿತ ಕುಣಿದು ಅದು ಮಾಡಿ ಇಷ್ಟು ದೊಡ್ಡವರಾದದ್ದು. ಆ ಒಂದು ಕಂಟೆಂಟ್ ಇಟ್ಕೊಂಡು ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಆ್ಯಂಡ್ ವೆರಿ ಬ್ಯೂಟಿಫುಲ್ ಸ್ಟೋರಿ ನರೇಟ್ ಮಾಡಿದ್ರು ಅವ್ರು ನನಗೆ. ಆ್ಯಂಡ್ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಲೈಕ್ ನಿಮಿಕಾ ಅವರು ಹೇಳಿದ ಹಾಗೆ ಒಳ್ಳೆ ಸ್ಟೋರಿ ಕಂಟೆಂಟ್ ಮಾಡಿ ನಮಗೂ ಅನ್ನಿಸ್ದು ಅಫ್ಕೋರ್ಸ್ ಇದರಲ್ಲಿ ಒಳ್ಳೆ ಥರ ಮಾಡಬೇಕು ಅಂತ. ಆವಾಗ ನಾನು ಕರಾವಳಿ ಶೂಟಿಂಗಲ್ಲಿದ್ದೆ ಆ್ಯಂಡ್ ನಮ್ಮದು ಫೋಟೋಶೂಟ್ ಎಲ್ಲ ಆಗುವಾಗ ನಾನು ಕರಾವಳಿ ಶೂಟಿಂಗ್ ಮುಗಿಸಿ ನಾನು ಇಲ್ಲಿ ಬಂದಾಗ ಕಂಪ್ಲೀಟ್ ಸ್ಟೋರಿ ಕೇಳಿ ಆಮೇಲೆಲ್ಲ ನಮ್ಮದು ವೈಲ್ಡ್ ಟೈಗರ್ ಸಫಾರಿದು ಇದಾಯಿತು. ರಾಜೇಶ್ ಭಟ್ ಚಿತ್ರಗ ಕ್ಯಾಮರಾ ಕ್ಲಾಪ್ ಮಾಡ್ತಾರೆ. Great Tiger Safari, a grand success. Thank you. ಚಿತ್ರದ ನಿರ್ಮಾಪಕರು ವಿನೋದ್ ಕುಮಾರ್, ನಾಯಕಿ ನಿಮಿಕಾ ರತ್ನಾಕರ್, ಬಾಲಿವುಡ್ದ ಪುಗಾರ್ತದ ನೃತ್ಯ ನಿರ್ದೇಶಕರು ಧರ್ಮೇಶ್, ಸುಶಾಂತ್, ಕ್ಯಾಮರಾಮ್ಯಾನ್ ಎಜೆ ಶೆಟ್ಟಿ, ಕಲಾ ನಿರ್ದೇಶಕರು ಶಿವು, ದೇವಸ್ಥಾನದ ಮ್ಯಾನೇಜರ್ ಜಗದೀಶ್ ಕದ್ರಿ, ಕಿಶೋರ್ ಕುಮಾರ್, ರತ್ನಾಕರ್ ದೇವಾಡಿಗ ಇಂಚಿತ್ತಿ ಪ್ರಮುಖರು ಈ ಪೊರ್ತೋಟುಗೇತರು.